ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಬಸ್ ನಿಲ್ದಾಣದ ಬಳಿಯ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಇರುವ ಭಾರೀ ಹಳೆಯ 2 ಮರಗಳು ಬೀಳುವ ಸ್ಥಿತಿಯಲ್ಲಿದೆ. ಇಲ್ಲಿನ ಆಟೋ ಚಾಲಕರು ಈ ಹಿಂದೆ ವಾರಂಬಳ್ಳಿ ಗ್ರಾಮ ಪಂಚಾಯಿತಿಗೆ ಅಪಾಯದ ಕುರಿತು ದೂರು ನೀಡಿದ್ರು. ಈ ತನಕ ತೆರವು ಕಾರ್ಯ ಆಗಿಲ್ಲ. ಭಾನುವಾರ ರಾತ್ರಿ ಕೊಂಬೆಯೊಂದು ತುಂಡಾಗಿ ಬಿದ್ದಿದೆ, ಮತ್ತೊಂದು ತುಂಡು ಜೋತಾಡ್ತಾ ಇದೆ. ಸರ್ವಿಸ್ ರಸ್ತೆಗೆ ತಾಗಿ ಕೊಂಬೆ ಇರುವ ಮರ ಇದಾಗಿದ್ದು ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಿನ 1800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಹತ್ತಿರ ಇರುವ ಅಂಚೆ ಕಚೇರಿ, ಪಾಸ್ಪೋರ್ಟ್ ಕಚೇರಿ ಹಾಗೂ ಪೊಲೀಸ್ ಠಾಣೆ, ವೃತ್ತ ನಿರೀಕ್ಷಕರ ಕಚೇರಿ, ಬಸ್ ನಿಲ್ದಾಣ ಹೀಗೆ ದಿನವೊಂದಕ್ಕೆ ಅಧಿಕ ಸಂಖ್ಯೆಯ ಜನ ಸುತ್ತಾಡುವ ಪ್ರದೇಶ ಇದಾಗಿದೆ. ಹೆದ್ದಾರಿ 66 ಸರ್ವಿಸ್ ರೋಡ್ ಹತ್ತಿರ ಬ್ರಹ್ಮಾವರ ಬಸ್ ನಿಲ್ದಾಣದ ಹತ್ತಿರ ಇರುವ BSN ಕಚೇರಿ ಎದುರುಗಡೆ ಕಾಂಪೌಂಡ್ ಒಳಗಡೆ ಇರುವಂಥ ಭಾರಿ ಗಾತ್ರದ ಮರ ಇದು ಇವಾಗಲೇ ತುಂಡಾಗಿ ಅಲ್ಲಲ್ಲಿ ನೇತಾಡ್ತಾ ಇದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ 1 ವರ್ಷದ ಹಿಂದೆ ಗ್ರಾಮ ಪಂಚಾಯತ್ ವಾರಂಬಳ್ಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಅವರು ಸೂಕ್ತ ಕ್ರಮ ಕೈಗೊಂಡಿಲ್ಲ. ಈ ಮರ ಇವಾಗಲೇ ಬೀಳುವಂಥ ಹಂತದಲ್ಲಿದೆ. ಇಲ್ಲಿ ಸಾವಿರಾರು ಜನ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಹಾಗೆ ವಾಹನಗಳು, ನೂರಾರು ಬಸ್ಸುಗಳು ದಿನನಿತ್ಯ ಚಲಿಸ್ತವೆ. ಹತ್ತಿರದಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ದಿನನಿತ್ಯ ದುಡಿಯೋ ಬರುವ ಆಟೋ ಚಾಲಕರು ಯಾವ ಸಂದರ್ಭದಲ್ಲಿ ಈ ಮರ ಬಿದ್ದು ಅಪಾಯಕ್ಕೆ ಎದುರಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಬಂಧಪಟ್ಟವರು ಕೂಡಲೇ ಈ ಮರವನ್ನು ಈ ಹಳೆ ಮರ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ. ಅಂದರೆ ಸ್ವಲ್ಪ ಏನು ಚಿಗುರಿದೆ, ಆದರೆ ಇದು